ಪ್ರಧಾನ ಸಂಚಾಲಕರಾದ ಐಕಳ ಹರೀಶೆಟ್ಟಿಯ ಪುಣ್ಯ ಶ್ರೀ 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 ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಒಮ್ಮೆ ವೇದಿಕೆಗೆ ಬನ್ನಿ. ಐಕಳ ಹರೀಶ್ ಶೆಟ್ಟಿಯವರು ಪಟ್ಲ ಸಂಭ್ರಮ 2022ರ ಈ ಶುಭ ದಿನದ ವೇದಿಕೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಉದ್ಘಾಟನೆ ಬೆಳಿಗ್ಗೆ 7:15 ಪ್ರಾರಂಭ ಆಗಿದೆ. ಅಂಬರದಾಳದಿಂದ ನಾವು 8 ಗಂಟೆ ಹಾಕಿದ್ರು ಸಮಯ ಪರಿಪಾಲನೆ ಮಾಡಬೇಕೆಂಬ ಒಂದೇ ದೃಷ್ಟಿಯಿಂದ ಮುಂಚೆ ಆದರೂ ಕೂಡ 7:15 ಉದ್ಘಾಟನೆ ಆರಂಭ ಆಗಿದೆ. ಬಹಳ ಸಂತೋಷ ಆಗ್ತಾ ಇದೆ. 6:30 ಗಂಟೆಗೆ ನಾನು ಇಲ್ಲಿ ಅಡ್ಡಿಯರ್ ಗಾರ್ಡನ್ಗೆ ನಾನು ಬರುವಾಗಲೇ ಇಲ್ಲಿ ನಮ್ಮ ಎಲ್ಲ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಎಷ್ಟೆಷ್ಟು ದೂರದಿಂದ ಬಂದು ಈ ಸಮಯದಲ್ಲಿ ಕೂಡ ತಾವುಗಳು ಇಷ್ಟೊಂದು ಕಾಳಜಿ ವಹಿಸಿ ನಮ್ಮ ಮೇಲಿನ ಪ್ರೀತಿಯಿಂದ ನಮಗೋಸ್ಕರ ನಿಮ್ಮ ಸಮಯವನ್ನು ತ್ಯಾಗ ಮಾಡಿ ಇವತ್ತು ಒಂದು ಕಡೆ ನಮಗೆ ಕೊಡುಗೈ ದಾನಿಗಳು ಒಂದು ಮೂಲಕ ಇದ್ರೆ ಅದರ ಜೊತೆಗೆ ಬಹಳ ದೊಡ್ಡ ಕೆಲಸ ಅಂತ ಹೇಳಿದ್ರೆ ಒಬ್ಬರಿಗೆ ಸಮಯವನ್ನು ಕೊಡುದು ನಮ್ಮ ಈ ಪರಿಸ್ಥಿತಿಯಲ್ಲಿ. ಅದರಲ್ಲಿ ಕೂಡ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವುಗಳು ಬಂದು ನಮ್ಮ ಮೇಲಿನ ಅಭಿಮಾನದಿಂದ ಯಕ್ಷಗಾನ ಎಷ್ಟೋ ಕಡೆ ಆಗುತ್ತೆ, ತುಂಬಾ ಕಡೆ ಆಗುತ್ತೆ, ಯಕ್ಷಗಾನದ ಕೆಲಸಗಳು ತುಂಬಾ ಕಡೆ ನಡೀತಾ ಇದೆ. ಇಲ್ಲಿ ಸೇರಿರುವುದು ಇಲ್ಲ ನಮ್ಮ ಅಭಿಮಾನಿ ಬಂದು. ಇದು ನಿಜವಾಗಿಯೂ ಶ್ಲಾಘನೀಯ. ಇದಕ್ಕೆ ಯಾವ ರೀತಿಯಲ್ಲಿ ನಿಮ್ಗೆ ನಾನು ಕೃತಜ್ಞತೆ ಹೇಳಿದ್ರು ಸಾಕಾಗುತ್ತಿಲ್ಲ. ಯಕ್ಷಗಾನದ ಒಂದು ದೊಡ್ಡ ಪ್ರೊಸೆಷನ್. ನಮ್ಮ 3 ಮಂದಿ ಮಹಾನ್ ವ್ಯಕ್ತಿಗಳನ್ನು ನಾವಿತ್ತು ಕರ್ಕೊಂಡಿದ್ದೇವೆ. ನಮ್ಮ ಗೌರವಾಧ್ಯಕ್ಷರಾದಂತಹ ಸದಾಶಿವ ಶೆಟ್ರು ಕನ್ಯಾನ, ಸಂಭ್ರಮಾಧ್ಯಕ್ಷರಾದಂತಹ ಕೊಡುಗೈ ದಾನಿಗಳಾದಂತಹ ನಮ್ಮ ಶಶಿಧರ್ ಶೆಟ್ರು ಬರೋಡ, ಮತ್ತೆ ನಮಗೆ ಈ ಫೌಂಡೇಶನ್ಗೆ ಬೆನ್ನೆಲುಬಾಗಿ ನಿಂತಹ ನನ್ನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನನಗೆ ಹೆಗಲು ಕೊಟ್ಟಂತಹ ಐಕಳ ಹರೀಶಣ್ಣ. ಕೆಲವರಲ್ಲಿ ಕ್ವಶನ್ ಮಾರ್ಕ್ ಇರಲಿಕ್ಕೆ ಸಾಕು, ಅದು ಬೇಕಿತ್ತಾ? ಅದು ಬೇಕು. ಇದು ಯಕ್ಷಗಾನಕ್ಕೆ ಸಂದಂತಹ ಗೌರವ. ಅವರು ನಮ್ಮ ಯಕ್ಷಗಾನದ ಕಲಾವಿದರಿಗೋಸ್ಕರ ಮಾಡಿದಂತಹ ತ್ಯಾಗ. ಇದಕ್ಕೋಸ್ಕರ ಇದು ಇಲ್ಲದೆ ಬೇರೆ ದಾರಿ ಇಲ್ಲ. ಅವರನ್ನು ಗೌರವಪೂರ್ವಕವಾಗಿ ಕರೆತರುವುದು ನಮ್ಮೆಲ್ಲರ ಧರ್ಮ, ನಮ್ಮೆಲ್ಲರ ಕರ್ತವ್ಯವೂ. ಹಾಗಾಗಿ ಕರೆತಂದಿದ್ದೇವೆ. ಆ ಪ್ರೊಸೆಷನ್ಗೆ ಕೂಡ ತಾವುಗಳು
ಮಹಿಳಾ ಘಟಕದಿಂದ ಹಿಡಿದು ಸ್ಕೂಲಿನ ಮಕ್ಕಳಿಂದ ಹಿಡಿದು ನಮ್ಮ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರು ತಾವುಗಳು ಸಹಕರಿಸಿದ್ದೀರಿ. ಯಕ್ಷಗಾನದಲ್ಲಿ ಹಿಂದೆಂದೂ ಅರಿಯದಂತಹ ಒಂದು ಪ್ರೊಸೆಷನ್ ಇವತ್ತು ಆಗಿದೆ ಎಂಬುದನ್ನು ನಾನು ಇದರ ಸಂಪೂರ್ಣ ನಮ್ಮ ಕೇಂದ್ರ ಕಮಿಟಿಯ ಎಲ್ಲ ಘಟಕದ ಪದಾಧಿಕಾರಿಗಳಿಗೂ, ಅದರಲ್ಲೂ ಈ ಪ್ರೊಸೆಷನ್ನ ನೇತೃತ್ವ ವಹಿಸಿದಂಥ ಗಿರೀಶ್ ಎಂ ಶೆಟ್ಟಿ ಎಕ್ಕಾರು ಕಟೀಲು ಘಟಕದ ಸರ್ವರಿಗೂ ಸಲ್ಲಬೇಕೆಂಬುದಾಗಿ ನಾನು ಈ ಮೂಲಕ ಮೊದಲಾಗಿ ಹೇಳುತ್ತಾ, ಪಟ್ಲ ಸಂಭ್ರಮದ ಉದ್ಘಾಟನೆ ಒಂದು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತದೆ. ನಮ್ಮ ತೆಂಕುತಿಟ್ಟು, ಬಡಗುತಿಟ್ಟು, ಬಡಾಬಡಗುತಿಟ್ಟು, ಇದು ಪಡುವಲಪಾಯ. ಈ ಪಡುವಲಪಾಯದ ಯಕ್ಷಗಾನದಲ್ಲಿ ಗೊಂಬೆಯಾಟ ಕೂಡ ಒಂದು ವಿಭಾಗವಾಗಿರುತ್ತದೆ. ಆ ಗೊಂಬೆಯಾಟವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ CA ದಿವಾಕರ್ ರಾವ್ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ನಮ್ಮ ಗೌರವಾಧ್ಯಕ್ಷರಾದ ಕೊಡೂರು ಕನ್ಯಾನ ಸದಾಶಿವ ಶೆಟ್ಟಿಯವರು, ಸಂಭ್ರಮಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶಶಿಧರ್ ಶೆಟ್ಟಿ ಬರೋಡ ಅವರು ಮುಂದೆ ಬರಬೇಕು. ಇಲ್ಲೊಂದು ಪೆಟ್ಟಿಗೆ ಇದೆ, ಆ ಪೆಟ್ಟಿಗೆಯನ್ನು ನಿಧಾನವಾಗಿ ತೆರೆಯಿರಿ. ಸ್ವಲ್ಪ ಮೇಲೆ ರಮೇಶ್ ಅವರ ಗೊಂಬೆಯಾಟದ ಬೊಂಬೆಗಳು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ವತಿಯಿಂದ ನಾವು 7ನೇ ವರ್ಷದ ಯಕ್ಷಧ್ರುವ ಪಟ್ಲ ಸಂಭ್ರಮ 2022 ಆಚರಿಸ್ತಾ ಇದ್ದೇವೆ. ನಾನು ಡಾಕ್ಟರ್ ಮನುರಾವ್ ಅಂತೇಳಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಉಪಾಧ್ಯಕ್ಷರು. ಹಾಗೆ ನನ್ನ ಜೊತೆ CA ಸುದೇಶ್ ಕುಮಾರ್ ರೈ, ಇವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇದೊಂದು ಯಕ್ಷಗಾನ ಕಲಾವಿದರಿಗೋಸ್ಕರ ಮಾಡುವಂತಹ ಒಂದು ಕಾರ್ಯಕ್ರಮ. ಸುಮಾರು 12 ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಮಧ್ಯರಾತ್ರಿ 2 ಗಂಟೆವರೆಗೂ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಸುಮಾರು 12ರಿಂದ 15 ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ. ಈಗಾಗಲೇ ನನ್ನ ಪ್ರಕಾರ ಒಂದು 5-6 ಸಾವಿರ ಜನ ಆಲ್ರೆಡಿ ಈಗ ಸೇರಿದ್ದಾರೆ.
ಬೆಳಗ್ಗೆ ಭವ್ಯ ಮೆರವಣಿಗೆಯಲ್ಲಿ ನಾವು ನಮ್ಮ ಗೌರವಾಧ್ಯಕ್ಷರನ್ನು ಹಾಗೂ ಸಂಭ್ರಮಾಧ್ಯಕ್ಷರನ್ನು ಈ ಕಾರ್ಯಕ್ರಮಕ್ಕೆ ಮೆರವಣಿಗೆ ಮುಖಾಂತರ ಕರ್ಕೊಂಬಂದಿದ್ದೇವೆ. ಈಗ ಸಭಾ ಕಾರ್ಯಕ್ರಮ ನಡೆದು ಒಳಗಡೆ ಗಾನವೈಭವ ನಡೀತಾ ಇದೆ, ಸಪ್ತಸ್ವರ ನಡೀತಾ ಇದೆ. ಅದರ ಜೊತೆಗೆ ಸೇವಾ ಕಾರ್ಯಕ್ರಮಗಳು 12 ಗಂಟೆಯಿಂದ ನಂತರ ಸೇವಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಅದರಲ್ಲಿ ಹೇಳಬೇಕು ಅಂತಂದರೆ ವಿದ್ಯಾರ್ಥಿ ವೇತನ, ಯಕ್ಷಗಾನ ಕಲಾವಿದರ ಮಕ್ಕಳಿಗೆ ಕಲಿಯುವಂಥ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡುವಂಥದ್ದು. ಈ ಸಲ ನಮಗೆ ಅರೌಂಡ್ 400ರಿಂದ 450 ಅಪ್ಲಿಕೇಶನ್ಸ್ ಬಂದಿದೆ. ನಾವು ಅಪ್ಲೈ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದೇವೆ. ವಿದ್ಯಾರ್ಥಿ ವೇತನವನ್ನು 3 ಕ್ಯಾಟಗರಿಯಲ್ಲಿ ಮಾಡಿದ್ದೇವೆ. 1ರಿಂದ 7ನೇ ತರಗತಿಗೆ ಒಂದು ಕ್ಯಾಟಗರಿ, ಒಂದು ಅಮೌಂಟು. ಆಮೇಲೆ 8ನೇ ತರಗತಿಯಿಂದ 12ನೇ ತರಗತಿವರೆಗೆ ಅದು ಒಂದು ಅಮೌಂಟು. ಡಿಗ್ರಿ ಮತ್ತು PG ಅದು ಇನ್ನೊಂದು ಅಮೌಂಟು. ಅದನ್ನು ನಾವು 3 ವಿಭಾಗವಾಗಿ ವಿಂಗಡಿಸಿದ್ದೇವೆ. ಅದರ ಮುಂದೆ ಆ ಕಡೆ ಹೋಗೋದಾದರೆ ನಾವು ಇನ್ಶೂರೆನ್ಸ್ ಕಲಾವಿದರಿಗೋಸ್ಕರ ಇನ್ಶೂರೆನ್ಸ್ ಮೆಡಿಕಲ್ ಪ್ರೀಮಿಯಮ್ಮು, ಅದರಲ್ಲಿ ಅರ್ಧ ಪ್ರೀಮಿಯಮನ್ನು ನಾವು ನಮ್ಮ ಟ್ರಸ್ಟ್ನ ವತಿಯಿಂದ ಕಟ್ತಾ ಇದ್ದೇವೆ. ಇನ್ನು ಅರ್ಧಕ್ಕಿಂತಲೂ ಜಾಸ್ತಿ ಪ್ರೀಮಿಯಮನ್ನು ನಾವು ಟ್ರಸ್ಟ್ನಿಂದ ಕಟ್ತಾ ಇದ್ದೇವೆ. ಉಳಿದ 950 ಟ್ರಸ್ಟಿನಿಂದ 650 ಕಲಾವಿದರಿಂದ ಹಾಗೂ 950 ಟ್ರಸ್ಟ್ನ ವತಿಯಿಂದ ನಾವು ಇನ್ಶೂರೆನ್ಸ್ ಪ್ರೀಮಿಯಮನ್ನು ಕಟ್ತಾ ಇದ್ದೇವೆ. ಇದು ಕಲಾವಿದರ ಆರೋಗ್ಯ ನಿಮಿತ್ತವಾಗಿ ಹಮ್ಮಿಕೊಂಡಂಥ ಕಾರ್ಯಕ್ರಮ. ಅದಲ್ಲದೆ ನಾವು ಈಗ ಎಲ್ಲಿಯಾದರೂ ಕಲಾವಿದನ ಡೆತ್ ಆದರೆ ಅಚಾನಕ್ಕಾಗಿ ಅಂಥವರಿಗೂ ನಾವು 8 ಲಕ್ಷ ರೂಪಾಯಿಯನ್ನು ಈಗಾಗಲೇ ಸುಮಾರು ಕಲಾವಿದರಿಗೆ ಕೊಟ್ಟಿದ್ದೇವೆ. ಇದು ಸಾಧಾರಣ ಒಂದು 750ರಿಂದ 1200 ಜನ ಕಲಾವಿದರು ಇದರಲ್ಲಿ ನೋಂದಣಿ ಮಾಡಿದ್ದಾರೆ ಇನ್ಶೂರೆನ್ಸಿಗೆ. ಈಗ ಅವರೆಲ್ಲ ತಮ್ಮ ಪ್ರೀಮಿಯಮನ್ನು ರಿನ್ಯೂ ಮಾಡಲಿಕ್ಕೆ ಬಂದಿದ್ದಾರೆ. ಅದರಲ್ಲಿ ಕೆಲವು ಕಲಾವಿದರು ಹೊಸದಾಗಿ ಇನ್ಶೂರೆನ್ಸನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. ಇದು ಈಗ ಮುಂದೆ ಬಂದರೆ ನಾವು ಕಲಾವಿದರಿಗೋಸ್ಕರ ಆರೋಗ್ಯ ತಪಾಸಣೆ ಇದನ್ನು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡುವಂಥದ್ದು. ಇಲ್ಲಿ ಮುಂದೆ ಬಂದರೆ ಉಚಿತ ಕಣ್ಣಿನ ತಪಾಸಣೆ. ಇವರಿಗೆ ನಾವು ಕಣ್ಣನ್ನು ತಪಾಸಣೆ ಮಾಡಿ ಆಮೇಲೆ ಯಾವ ಕನ್ನಡಕ ಬೇಕು ಅದನ್ನೆಲ್ಲವನ್ನು ಉಚಿತವಾಗಿ ನಾವು ನೀಡ್ತಾ ಇದ್ದೇವೆ. ಇದು ನಮ್ಮ KS ಹೆಗಡೆ ಮೆಡಿಕಲ್ ಅಕಾಡೆಮಿ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಈ ಕಣ್ಣಿನ ಪರೀಕ್ಷೆಗೆ ನಮಗೆ ಪ್ರಸಾದ್ ನೇತ್ರಾಲಯದವರು ಸಹಾಯ ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತ ಹೇಳಿ ಆಲ್ರೆಡಿ ಸಭಾಗಣದಲ್ಲಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿ ಮುಂದೆ ಬಂದರೆ ನಿಮಗೆ ನಮ್ಮ ಆರೋಗ್ಯ ತಪಾಸಣೆ, ಇದರಲ್ಲಿ ನಮ್ಮ BP ಚೆಕಪ್ ಆಗ್ಬೋದು, ರೆಗ್ಯುಲರ್ ಚೆಕಪ್ ಆಗ್ಬೋದು, ಶುಗರ್, ಬೇರೆ ಯಾವುದೇ ಇದಾದರೂ ನಾವಿಲ್ಲಿ ನೋಡ್ತೇವೆ. ಅವರಿಗೆ ನಾವು ಮೆಡಿಸಿನನ್ನು ಕೂಡ ನಾವು ಉಚಿತವಾಗಿ ನೀಡ್ತಾ ಇದ್ದೇವೆ. ಬ್ಲಡ್ ಡೊನೇಷನ್ ಕ್ಯಾಂಪು ಕೂಡ ಇಲ್ಲಿದೆ. ಇವ್ರ ಹತ್ರ ಕೇಳುವ ನಾವು ಎಷ್ಟು ಬ್ಲಡ್ ಡೊನೇಟ್ ಆಗಿದೆ ಅಂತ ಹೇಳಿ. ಡಾಕ್ಟರ್, ಎಷ್ಟು ಬ್ಲಡ್ ಡೊನೇಟ್ ಆಗಿದೆ? 70 ಯೂನಿಟ್ಸ್. 17 ಅಂದರೆ 17 ಯೂನಿಟ್ ಈಗಾಗಲೇ ಕಲೆಕ್ಟ್ ಆಗಿದೆ. ಇದನ್ನು ನಾವಿನ್ನು ಸಾಯಂಕಾಲದವರೆಗೂ ಇಡ್ತೇವೆ, ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ಆಗ್ಬೋದು ಅಂತೇಳಿ. ಈಗ ಮಧ್ಯಾಹ್ನ ಜಸ್ಟ್ 12 ಗಂಟೆ ಆದಷ್ಟೇ. ಇವರು ನಮ್ಮ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿ ಅಂತ ಹೇಳಿ, ಇವರು ನಮ್ಮ ಈ ಆರೋಗ್ಯ ತಪಾಸಣೆಯ ಫುಲ್ಲು ಇನ್ಚಾರ್ಜನ್ನು ಇವರು ವಹಿಸ್ಕೊಂಡಿದ್ದಾರೆ. ನಮ್ಮ ಟ್ರಸ್ಟಿನ ಸದಸ್ಯರು ಕೂಡ ಇವರು. ಇಲ್ಲಿ ರಕ್ತದೊತ್ತಡ ಹಾಗೂ ಮಧುಮೇಹ ಪರೀಕ್ಷೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಉಚಿತವಾಗಿ ನಾವು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂತಹ ಟ್ಯಾಬ್ಲೆಟನ್ನು ಕೂಡ ನಾವು ಕಲಾವಿದರಿಗೆ ಉಚಿತವಾಗಿ ನೀಡ್ತಾ ಇದ್ದೇವೆ. ನಮ್ಮ ಈ ಕಲಾವಿದರ ಮಕ್ಕಳಿಗೆ ಆರೋಗ್ಯ ಮಾಡುವಂತಹ ಡಾಕ್ಟ್ರನ್ನು ನಾವು ಆರೋಗ್ಯ ತಪಾಸಣೆಯನ್ನು ಮಾಡ್ತಕ್ಕಂಥ ಡಾಕ್ಟ್ರನ್ನು ಸ್ವಲ್ಪ ಮಾತಾಡಿಸುವ. ಕಲಾವಿದರು ಏನೇನು ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೆ ನಿಮ್ಮ ಹತ್ರ? ಪೇಷಂಟ್ಸ್ ಏನೇನು? ಓಕೆ, ಅವರು ಮೋಸ್ಟ್ಲಿ ಇಲ್ಲಿ ಇದು ಸೌಂಡ್ ತುಂಬ ಜಾಸ್ತಿ ಇರುವಾಗ ಅವರಿಗೆ ಹಿಯರಿಂಗ್ ಡಿಫಿಕಲ್ಟೀಸ್ ಬರ್ತದೆ. ಸೊ ದಟ್ಸ್ ನಾಯ್ಸ್ ಇಂಡ್ಯೂಸ್ ಹಿಯರಿಂಗ್ ಲಾಸ್, ಅದು ಜಾಸ್ತಿ ಕಾಣ್ತದೆ. ಮತ್ತೆ ಬೇರೆ ಜಾಸ್ತಿ ಅದು ಮೆಡಿಸಿನಲ್ಲಿ ಡಿಪಾರ್ಟ್ಮೆಂಟಲ್ಲಿ ದೇ ಆರ್ ಕಮಿಂಗ್. ಹಿಯರ್ ಇಟ್ಸ್ ಮೋರ್ ಆಫ್ ಹಿಯರಿಂಗ್ ಲಾಸ್. ಕಿವಿದು ಎಕ್ಸ್ಪೋಷರ್ ಇದೆ ಅಲ್ಲ, ನಾಯ್ಸ್ ಎಕ್ಸ್ಪೋಷರ್ ಜಾಸ್ತಿ ಇದೆಯಲ್ಲ, ಸೊ ಅದಕ್ಕೆ ಕಡಿಮೆ ಶ್ರವಣ ಶಕ್ತಿ. ಹೌದು.
ಧನ್ಯವಾದ. ಥ್ಯಾಂಕ್ ಯು. ಇವರು ಕೂಡ ಡಾಕ್ಟ್ರೇ, ಇವರನ್ನು ಮಾತಾಡಿಸುವ. ಓಕೆ ಮೇಡಮ್, ಯಾವ ಥರ ಪೇಷಂಟ್ಗಳು ನಿಮಗೆ ಬರ್ತಾರೆ ಕಲಾವಿದರು? ಚರ್ಮ ರೋಗ, ಶಿಲೀಂಧ್ರ ಸೋಂಕುಗಳು, ಇದು ಈ ಬೆವರಿಗೆ ಯಾಕಂತ ಹೇಳಿದ್ರೆ ಅವರು ಯಕ್ಷಗಾನದ ಡ್ರೆಸ್ ಹಾಕುವಾಗ ಬೆವರ್ತದೆ ಒಳಗಡೆ. ಹೌದು. ಪ್ಲಸ್ ಮತ್ತೆ ಮುಖದಲ್ಲಿ ಅವರು ಪ್ರತಿದಿನ ಬಣ್ಣ ಹಾಕುವ ಕಾರಣ ಅವರಿಗೆ ಮುಖದಲ್ಲಿಯೂ ಕೂಡ ಚರ್ಮದ ಸಮಸ್ಯೆ ಬರುವಂಥ ಸಾಧ್ಯತೆ ಹೆಚ್ಚು. ಹೌದು. ಓಕೆ ಓಕೆ, ಥ್ಯಾಂಕ್ ಯು. ನನ್ನೊಂದಿಗೆ ಈಗ ನಿತೀಶ್ ಶೆಟ್ಟಿ ಎಕ್ಕಾರ್ ಅಂತ ಇದ್ದಾರೆ. ಇವರು ನಮ್ಮ ಹೆಸರಾಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇವರು MC ಆಗಿ ಎಲ್ಲ ಕಾರ್ಯಕ್ರಮದ ನೀವು ನೋಡಿರ್ತೀರಿ. ನಮ್ಮ ಟ್ರಸ್ಟ್ನ ಸದಸ್ಯರು ಕೂಡ ಇವರು ಕಟೀಲು ಘಟಕದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿದ್ದಾರೆ. ಈಗ ನಮ್ಮ ಟ್ರಸ್ಟಿನ ಸಂಘಟನಾ ಕಾರ್ಯದರ್ಶಿ ಆದಂಥ ಕದ್ರಿ ನವನೀತ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಮಾತುಗಳು ಇದರ ಕಾರ್ಯಕ್ರಮದ ಬಗ್ಗೆ ಅವರ ಮಾತುಗಳನ್ನು ಕೇಳೋಣ. ನಿರೀಕ್ಷೆ ಮೀರಿ ಜನಸಾಗರ ಅಡ್ಯಾರ್ ಗಾರ್ಡನ್ಗೆ ಬರ್ತಾ ಇದೆ. ಇಲ್ಲಿ ಪ್ರಧಾನ ಸಭಾಂಗಣದ ಎಡಬದಿಗಳಲ್ಲಿ ಒಂದು ಕಡೆಯಲ್ಲಿ ಭೋಜನದ ವ್ಯವಸ್ಥೆ ಇದ್ದರೆ ಮತ್ತೊಂದು ಕಡೆಯಲ್ಲಿ ಆರೋಗ್ಯ ಶಿಬಿರ. ಅದೇ ರೀತಿ ಸಭಾಂಗಣದ ಮುಂಭಾಗದಲ್ಲಿ ಸೇವಾ ಕೌಂಟರ್, ಕಲಾವಿದರಿಗೆ ಬೇರೆ ಬೇರೆ ಸವಲತ್ತುಗಳನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ವತಿಯಿಂದ ನೀಡಲಾಗ್ತಾ ಇದೆ. ವಿಶೇಷವಾಗಿ ಅಪಘಾತ ವಿಮಾ ಯೋಜನೆ. ಈ ಬಾರಿ 700ಕ್ಕೂ ಹೆಚ್ಚಿನ ಸಂಖ್ಯೆಯ ಕಲಾವಿದರು ಆ ವಿಭಾಗದಲ್ಲಿ ಆಸಕ್ತಿಯನ್ನು ವಹಿಸಿಕೊಂಡಿದ್ದಾರೆ. ಅದೇ ರೀತಿ ರಕ್ತದಾನ, ಕಣ್ಣು ತಪಾಸಣೆ ಜೊತೆಯಲ್ಲಿ ಕನ್ನಡಕ ವಿತರಣೆಯ ಆ ಸೇವಾ ಕಾರ್ಯಕ್ರಮವು ಇರುವುದರಿಂದ ಫಲಾನುಭವಿಗಳು ಅದರ ಉಪಯೋಗವನ್ನು ಪಡೆಯುತ್ತಾ ಇದ್ದಾರೆ. ಈ ಬಾರಿಯ ವಿಶೇಷತೆ 3 ಸಭಾ ಕಾರ್ಯಕ್ರಮಗಳಿರ್ತದೆ. ಉದ್ಘಾಟನಾ ಕಾರ್ಯಕ್ರಮ, ಮಧ್ಯದಲ್ಲಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಸಂಜೆ ಮತ್ತೆ ಪಟ್ಲ ಪ್ರಶಸ್ತಿ ಪ್ರದಾನವನ್ನು ಒಳಗೊಂಡ ಮುಕ್ತಾಯದ ಕಾರ್ಯಕ್ರಮ. ಹೀಗೆ 3 ಸಭಾ ಕಾರ್ಯಕ್ರಮಗಳು. ಈ ಬಾರಿ ನಾಟಕದ ಸೇರ್ಪಡೆಯಾಗಿದೆ. ಶಿವದೂತ ಗುಳಿಗೆ 275ನೇ ಪ್ರಯೋಗ. ಇಂದು ಅಡ್ಯಾರ್ ಗಾರ್ಡನ್ನ ಪ್ರತ್ಯೇಕ ವೇದಿಕೆ, ಉತ್ಸವ ವೇದಿಕೆ. ಇದನ್ನು ಈ ಶಿವದೂತ ಗುಳಿಗೆ ನಾಟಕದ ವ್ಯವಸ್ಥೆಗಾಗಿಯೇ ಅಡ್ಯಾರ್ ಗಾರ್ಡನ್ನವರು ಬಹಳ ತುರ್ತಿನಿಂದ ಅದ್ಭುತವಾದಂತಹ ಒಂದು ಸಭಾಂಗಣವನ್ನು, ಹೊರಾಂಗಣದ ಸಭಾಂಗಣವನ್ನು ನಿರ್ಮಿಸಿದ್ದಾರೆ. ಅಂದರೆ ಯಕ್ಷಗಾನದ ಜೊತೆಗೆ ನಾಟಕ ಸೇರಿಸಿರೋದೊಂದು ವಿಶೇಷವಾದ ನಮ್ಮ ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನ. ಆ ಯಕ್ಷಗಾನ ಕಲೆಯ ಜೊತೆಯಲ್ಲಿ ಭೂತಾರಾಧನೆ, ರಂಗಭೂಮಿ, ಸಿನಿಮಾ ಕ್ಷೇತ್ರ, ಈ 3 ವಿಭಾಗಗಳು ಕೂಡ ಸಾಂಸ್ಕೃತಿಕ ವಲಯದ ಒಂದು ವಿಶಿಷ್ಟ ವಿಚಾರಗಳಾಗಿ ನಮ್ಮ ಮುಂದೆ ಅನಾವರಣಗೊಳ್ಳುತ್ತದೆ. ಪಟ್ಲ ಭಾಗವತರು ರಂಗಭೂಮಿ ಮತ್ತು ಚಲನಚಿತ್ರ ಈ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಾಧನೆಯನ್ನು ಮಾಡಿದವರು. ಅವರು ಒಬ್ಬ ಗಾಯಕನಾಗಿ ನಾಟಕ ಮತ್ತು ಚಲನಚಿತ್ರಕ್ಕೆ ಅವರ ಸುಮಧುರವಾದಂತಹ ಕಂಠಸಿರಿಯನ್ನು ಒದಗಿಸಿಕೊಟ್ಟವರು. ಶಿವದೂತ ಗುಳಿಗೆಯ ಟೈಟಲ್ ಸಾಂಗ್ ಅದು ಪಟ್ಲ ಭಾಗವತರ ಆ ಮಧುರ ಕಂಠದಿಂದ ಹೊರಹೊಮ್ಮಿದೆ. ಆ ನಾಟಕದ ಯಶಸ್ಸಿಗೆ ಅನೇಕ ಕಾರಣಗಳಿವೆ. ಅವುಗಳಲ್ಲಿ ಒಂದು ಕಾರಣ ಪಟ್ಲ ಭಾಗವತರ ಆ ಸಬಿಸ್ವರ ಅಂತ ಹೇಳ್ತೇವೆ, ಅದು ಕೂಡ. ನಮ್ಮ ವನಸ್ಥ ಅಲ್ಪವಲ್ಲ, ವಿಶೇಷವಾದ ಕಾಂಡಿಡ್ದು ಬಯ್ಯವರೆ ಮುಟ್ಟಾಗ ನಿತ್ಯ ನಿರಂತರವಾದ ವನಸ್ತಿಗೆ ಒಂಜಿ ರೀತಿಯ ತೊಡಕ ತೊಂದರೆ ಜಂದೆ ಬರೆಡ್ಡ ರೀತಿಯ ವ್ಯವಸ್ಥೆಯನ್ನು ಮಂತಿದ್ದಾರೆ. ವಿಶೇಷವಾದ ಪನ್ಪುನೊಂದು ಅಂಡ ಕಾಂಡದ ಉಪಹಾರ, ಇಡ್ಲಿ ಆದುಪ್ಪು, ಹತ್ತೊಂದು ಉಪ್ಪು ಆದುಪ್ಪು, ಐತೊಟ್ಟಿಗೆ ಚಹಾ ಕಾಫಿದ ವ್ಯವಸ್ಥೆ ಆದುಪ್ಪು, ಐಡ್ಬೊಕ್ಕ ಸುಮಾರು 11 ಗಂಟೆ ಅನಗ ಐಸ್ ಕ್ರೀಮ್ ಬೊಕ್ಕ ನಮ್ಮ ಸೋಡಾ ಸರ್ಬತ್ ಬೇತೆ ಬೇತೆ ರೀತಿಯ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಂತಿದ್ದಾರೆ. ಅಂಚನೆ ಮಧ್ಯಾಹ್ನ ವಿಶೇಷ ರೀತಿಯ ವೆಜ್ ವನಸ್ಥ ವ್ಯವಸ್ಥೆ. ಅಂಚನೆ ಬಯ್ಯ 4 ಗಂಟೆಗೆ ನೀರುಳ್ಳಿ ಬಜ್ಜಿ, ಅಂಚನೆ ಮಸಾಲೆ ದೋಸೆದೊಟ್ಟಿಗೆ ಒಂದು ಉಪಹಾರ, ರಾತ್ರಿ ಬಾರಿ 4 ಗಂಟೆದ ವನಸ್ಥ ವ್ಯವಸ್ಥೆ. ಇಂಚ ಬರ್ಪನ ಅಂಚಿನ ಮಾತ ಕಲಾಭಿಮಾನಿಲೆಗೆ ಒಯ್ಯೋ ಒಂಜಿ ರೀತಿಯ ತೊಡಕದ ಅಂತೆ ಬಂಜಾರ ತೆನಸು ವನಸ್ಸನ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಆಡಳಿತ ಸಮಿತಿ ಬಂಡ ಸದಸ್ಯರು ಮಾತಿರೋ ಜೊತೆ ಅದು ಬಂತಿದ್ದಾರೆ. ಅಂಚಾದ ಕಲಾಭಿಮಾನಿಲಂದು ಬಂಡ ತೂಪುನಕ್ಲೆಗೆ ಯಕ್ಷಗಾನದ ಒಂಜಿ ಅದ್ಭುತವಾಯಿನ ಚಿತ್ರ ನಾಟ್ಯ ವೈಭವ, ಗಾನ ವೈಭವ ಅಂಚನೆ ಯಕ್ಷಗಾನ ತೂದು ಕಣ್ಣಿಗೆ ಮನದಿಂಜವನೊಂದು ಅಂಡ ಬಂಜಿಗೆ ದಾದ ಅಂದ್ಕಂಡ ಬಾರಿ ಪೊರ್ಲದ ವನಸ್ಥ ವ್ಯವಸ್ಥೆ ಎಲ್ಲ ಮುನ್ಕೊಂಡು
ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಇವರು ನಡೆಸ್ತಿರುವಂಥ ಈ ಒಂದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾವು ಕೂಡ ನಮ್ಮ ಡೇ ಸಂಸ್ಥೆ ಭಾಗವಹಿಸಲಿಕ್ಕೆ ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಹಿಂದಿನ ಸಮಯದಲ್ಲೂ ಕೂಡ ಇವರ ಜೊತೆಗೆ ನಾವು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ವಿ. ನಮ್ಮ ಸತೀಶ್ ಸರ್ ಕೂಡ ನಮಗೆ ತುಂಬ ಸಹಭಾಗಿತ್ವದಲ್ಲಿ ನಾವು ಕೂಡ ಅವ್ರ ಜೊತೆಗೆ ಒಂದು ಡೇ ಸಂಸ್ಥೆಯ ಜೊತೆಯಾಗಿ ನಾವಿಲ್ಲಿ ಅವರು ಮಾಡ್ತಿರೋ ಒಂದು ದೊಡ್ಡ ಕಾರ್ಯಕ್ಕೆ ನಾವೊಂದು ಅಳಿಲೆ ಸೇವೆಯಾಗಿ ಎಲ್ರಿಗೂ ಕೂಡ ಒಂದು ಐಸ್ ಕ್ರೀಮ್ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದು ನಾವು ಅವ್ರಿಗೆ ಕೊಡ್ತಾ ಇರುವಂಥದ್ದು ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಈ ದಕ್ಷಿಣ ಕನ್ನಡದಲ್ಲಿ ನಾವು ಕೂಡ ಒಂದು ಸಹಭಾಗಿ ಆಗಲಿಕ್ಕೆ ಕೂಡ ಒಂದು ತುಂಬ ಖುಷಿ ಹಾಗೂ ಹೆಮ್ಮೆಯ ವಿಚಾರ. ನಾನು ಕೂಡ ಈ ಡೇ ಸಂಸ್ಥೆಯಲ್ಲಿ ಒಂದು 7 ವರ್ಷದಿಂದ ವರ್ಕ್ ಮಾಡ್ತಿದ್ದೀನಿ, ಒಂದು ಸೀನಿಯರ್ ಸೇಲ್ಸ್ ಮ್ಯಾನೇಜರ್ ಆಗಿ. ನನ್ನ ಸಂಸ್ಥೆ ಕೂಡ 21ನೇ ವರ್ಷದಲ್ಲಿ ನಡೆಯುತ್ತಿದ್ದ ಕಂಪನಿ ಕೂಡ. ಹಾಗಾಗಿ ಇದು ಕೂಡ ನಮ್ಮ ಒಂದು ಸಣ್ಣ ಸೇವೆ, ನಮ್ಮ ಭಾಗ್ಯ. ಸತೀಶ್ ಸರ್ ಜೊತೆಗೆ ಪಟ್ಲ ಫೌಂಡೇಶನ್ ಜೊತೆಗೆ ನಾವು ಸಹಭಾಗಿತ್ವದಲ್ಲಿ ಮಕ್ಕಳಿಗೆ ಎಲ್ಲ ಜನರಿಗೂ ಕೂಡ ಒಂದು ಐಸ್ ಕ್ರೀಮ್ ನೀಡಿ ಇದೊಂದು ಸಾಮಾಜಿಕ ಕಾರ್ಯ. ಅವ್ರು ನೋಡ್ತಿರೋ ದೊಡ್ಡ ಕಾರ್ಯಕ್ರಮ, ಅದರಲ್ಲಿ ನಮ್ಮದೊಂದು ಅಳಿಲೆ ಸೇವೆಯಾಗಿ ನಾವು ನೋಡ್ತಿರೋದು. ನಮ್ಮ ಸಂಸ್ಥೆ ಕೂಡ ಇದಕ್ಕೆ ಚಿರಋಣಿ. ಹಾಗೆ ಎಲ್ಲರೂ ಕೂಡ ಸೇರಿರೂ ಕೂಡ ಎಲ್ಲರಿಗೂ ಕೂಡ ನನ್ನ ಸಂಸ್ಥೆಯ ಪರವಾಗಿ ಸತೀಶ್ ಸರ್ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. 5,000 ಪೀಸ್ನ ಕೊಡ್ತಾ ಇದ್ದೀವಿ. ಅದು ಕೂಡ ಈ ದೊಡ್ಡ ಪ್ರೋಗ್ರಾಮಿಗೆ ನಾವು ಕೊಡ್ತಾ ಇರೋದು ಒಂದು ಅಳಿಲೆ ಸೇವೆ. ಇನ್ನೂ ಹೆಚ್ಚಿನ ಕೂಡ ಸೇವೆ ಮಾಡುವಂಥ ಅವಕಾಶ ನಮ್ಮ ಸರ್ ಜೊತೆಗೆ ಬರಲಿ ಅಂತ ನಾವು ಕೇಳ್ಕೊಳ್ತೀವಿ.